ಕಳೆದ ಸೋಮವಾರ ಅಂದರೆ ಜುಲೈ 19ರಂದು ಚಿತ್ರಮಂದಿರ ತೆರೆಯಲು ಸರ್ಕಾರ ಆದೇಶಿಸಿದೆ. ಹೀಗಾಗಿ ಶುಕ್ರವಾರದಿಂದ ಒಂದಿಷ್ಟು ಚಿತ್ರಮಂದಿರಗಳು ಕಾರ್ಯಾರಂಭಿಸಿದೆ. ಅದೇ ಹಳೆಯ ಚಿತ್ರಗಳನ್ನು ಪ್ರದರ್ಶಿಸುವ ಮೂಲಕ ಹಾಕಿರುವ ಬೀಗವನ್ನು ತೆರೆಯಲಾಗಿದೆ. ಹೀಗಿರುವಾಗ ಮಂಗಳೂರಿನಲ್ಲಿ ಕೇವಲ ಒಂದೇ ಒಂದು ಮಲ್ಟಿಪ್ಲೆಕ್ಸ್ ತೆರೆದುಕೊಂಡಿದೆ. ಹೌದು, ಮಂಗಳೂರಿನ ಬಿಜೈನಲ್ಲಿರುವ ಬಿಗ್ ಸಿನಿಮಾ ತನ್ನ ಪ್ರದರ್ಶನವನ್ನು ಆರಂಭಿಸಿದೆ. ಪ್ರೇಕ್ಷಕರ ಕೊರತೆಯಿಂದಾಗಿ ಸದ್ಯಕ್ಕೆ ದಿನ ಒಟ್ಟು 10 ಪ್ರದರ್ಶನಗಳು ನಡೀತಾ ಇದೆ. ಈಗಾಗಲೇ ತುಳು, ಕನ್ನಡ, ಹಿಂದಿ ಮತ್ತು ಇಂಗ್ಲಿಷ್ ಚಿತ್ರಗಳು ದಿನಂಪ್ರತಿ ಪ್ರದರ್ಶನ ಕಾಣ್ತಿದೆ. ಕನ್ನಡದ ರಾಬರ್ಟ್ ದಿನ 2 ಆಟಗಳಲ್ಲಿ ಪ್ರದರ್ಶನ ಕಂಡ್ರೆ ಯುವರತ್ನಗೆ ದಿನ 1 ಆಟವನ್ನು ನೀಡಲಾಗಿದೆ. ಇನ್ನು ತುಳುವಿನ ಇಂಗ್ಲಿಷ್ ಚಿತ್ರ ದಿನ 3 ಪ್ರದರ್ಶನದಲ್ಲಿ ಪ್ರೇಕ್ಷಕರಿಗೆ ಕಚಗುಳಿ ಇಡ್ತಿದೆ. ಉಳಿದಂತೆ ಹಿಂದಿಯ ರಾಧೆ ದಿನ 3 ಪ್ರದರ್ಶನವನ್ನು ಕಂಡ್ರೆ ಇಂಗ್ಲಿಷ್ನ ಗಾಡ್ಜಿಲ್ಲಾ ವರ್ಸಸ್ ಕಾಂಗ್ 1 ಆಟಗಳಲ್ಲಿ ಅಬ್ಬರಿಸುತ್ತಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.